ಪ್ರಧಾನಿ ಮೋದಿ ಅವರು ಡಿಜಿಟಲ್ ಇಂಡಿಯಾದ ಬಗ್ಗೆ ಮಾತನಾಡ್ತಾ ಇದ್ರೆ ಇತ್ತ ಬುದ್ಧಿವಂತರ ಜಿಲ್ಲೆಯ ಜನ ಮೊಬೈಲ್ ನೆಟ್ವರ್ಕ್ಗಾಗಿ ಪರದಾಡ್ತಾ ಇದ್ದಾರೆ. ಸರ್ಕಾರಿ ಸ್ವಾಮ್ಯದ BSNLಗಾಗಿ ಮಂಗಳೂರು ಬೆಂಗಳೂರು ಅಂತ ಚಪ್ಪಲಿ ಸವೆಸಿದ ಮಂದಿಗೆ ಖಾಸಗಿ ಏರ್ಟೆಲ್ ಕಂಪನಿಯು ದೋಖಾ ಮಾಡಿದೆ. ಟವರ್ ಪ್ಲೀಸ್ ಅಂತ ಇರುವ ನಾಗರಿಕರ ಗೋಳನ್ನ ಕೇಳುವವರೇ ಇಲ್ಲದಂತಾಗಿದೆ. ಈ ರೀತಿ ಮೊಬೈಲ್ ಟವರ್ ಮಾಡಿಕೊಡಿ ಎನ್ನುತ್ತಿರುವುದು ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಪ್ರಕೃತಿ ಸೌಂದರ್ಯ ಹೊಂದಿರೋ ಶಿವಾಜಿ ಗ್ರಾಮದ ಮಂದಿ. ಇಲ್ಲಿನ ಪೆರ್ಲ ಪರಿಸರದಲ್ಲಿ BSNL ಟವರ್ ಹಾಕಿಸಿಕೊಳ್ಳೋದಕ್ಕಾಗಿ ಈ ಭಾಗದ ಮಂದಿ ಮಂಗಳೂರು ಬೆಂಗಳೂರು ಕಚೇರಿ ಏನಿಲ್ಲ ಅಂದ್ರೂ 50ಕ್ಕೂ ಹೆಚ್ಚು ಬಾರಿ ಹೋಗಿ ಬಂದಿದ್ದಾರೆ. ಸಂಸದರ ಬಳಿಗೆ ಹೋದವರಿಗೆ ಮಾಡೋಣ ಅನ್ನೋ ಭರವಸೆ ಮಾತು ಅಷ್ಟಕ್ಕೆ ಬಾಕಿಯಾಗಿದೆ. ಮೊದಲೇ ಅಡಕತ್ತರಿಯಲ್ಲಿರುವ BSNL ನಂಬಿ ಕೂತರಾಗದು ಎಂದು ಮನಗಂಡ ಈ ಭಾಗದ ಮಂದಿ ಏರ್ಟೆಲ್ ಸಂಸ್ಥೆಯ ಮೊರೆ ಹೋಗಿದ್ದಾರೆ. ಅದಕ್ಕಾಗಿಯೇ BSNL ಸಿಮ್ ಕಾರ್ಡ್ ಹೊಂದಿದ್ದ 720 ಗ್ರಾಹಕರು ಏರ್ಟೆಲ್ಗೆ ತಮ್ಮ ನಂಬರ್ಗಳನ್ನು ಪರಿವರ್ತಿಸಿಕೊಂಡಿದ್ದಾರೆ. ಆದರೆ ಖಾಸಗಿ ಏರ್ಟೆಲ್ ಸಂಸ್ಥೆಯ ಅಧಿಕಾರಿಗಳು ಕೂಡ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಪೆರ್ಲ ಗ್ರಾಮದಲ್ಲಿ ಹಾಕಬೇಕಿದ್ದ ಏರ್ಟೆಲ್ ಟವರ್ ಅನ್ನ ಬಂಡಿಹೊಳೆ ಕಡೆಗೆ ತಿರುಗಿಸಿದ್ದಾರೆ. ಶಿವಾಜಿ ಗ್ರಾಮದಲ್ಲಿ 2 ಮೊಬೈಲ್ ಟವರ್ಗಳಾಗಿದೆ. 2 ಮೊಬೈಲ್ ಟವರ್ಗಳು ಕೂಡ ಜನಪ್ರತಿನಿಧಿಗಳ ಅವರ ಸ್ವಾರ್ಥದಿಂದ ಒಂದು ಕುರುಂಜ ಎಂಬ ಪ್ರದೇಶದಲ್ಲಿ, ಇನ್ನೊಂದು ಬಂಡಿಹೊಳೆ ಎಂಬ ಪ್ರದೇಶದಲ್ಲಿ ಆಗಿದೆ. ಇಡೀ ಗ್ರಾಮದ ಮಧ್ಯಪ್ರದೇಶ ಪೆರ್ಲ ಅಂತಕ್ಕಂಥದ್ದು. ಪೆರ್ಲದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಸುಮಾರು 102 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಈ ಮಕ್ಕಳಿಗೆ ಟೀಚರ್ಸ್ಗೆ ಯಾವುದೇ ರೀತಿಯ ಇಂಟರ್ನೆಟ್ ಸೌಲಭ್ಯ ಸಿಗ್ತಾ ಇಲ್ಲ. ಹಾಗಾಗಿ ಬಂದಂಥ ಏರ್ಟೆಲ್ ಟವರ್ನಿಂದ ನಮಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಏರ್ಟೆಲ್ ಸಂಸ್ಥೆಗೆ ನಮ್ಮ ಒತ್ತಾಯ, ಪೆರ್ಲದಲ್ಲಿ ಹೊಸ ಏರ್ಟೆಲ್ ಟವರನ್ನು ನಿರ್ಮಾಣ ಮಾಡಬೇಕು. ಎಲ್ಲ 200 ಮನೆಗಳಿಗೆ ಏರ್ಟೆಲ್ ನೆಟ್ವರ್ಕ್ ಸಿಗುವಂತೆ ಮಾಡಬೇಕು. ನಮ್ಮನ್ನು ಕೂಡ ಕತ್ತಲಲ್ಲಿ ಕೂರಿಸಬೇಡಿ. ನಿಮ್ಮ ಜೊತೆ ನಮ್ಮನ್ನು ಬೆಳಕಿನೆಗೆ ತಗೊಂಡು ಹೋಗಿ ಸರ್ಕಾರದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಮಗೆ ನ್ಯಾಯ ಒದಗಿಸಿಕೊಟ್ಟು ಪೆರ್ಲದಲ್ಲಿ ಹೊಸ ಟವರ್ ಮಾಡಿಕೊಡಬೇಕು ಅಂತೇಳಿ ನಮ್ಮ ಪೆರ್ಲ ಜನಹಿತ ರಕ್ಷಣಾ ವೇದಿಕೆಯ ಪರವಾಗಿ ನಾನು ಈ ಮೂಲಕ ಮಾಧ್ಯಮದ ಮಿತ್ರರ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಏರ್ಟೆಲ್ ಕಂಪನಿಯ ದೋಖಾ ನಂತರ ಈ ಭಾಗದ ಮಂದಿ ಭ್ರಮ ನಿರಸನಗೊಂಡಿದ್ದಾರೆ. ಅತ್ತ ಅಧಿಕಾರಿ ಜನಪ್ರತಿನಿಧಿಗಳು ಕೈಲಾಗದವರಂತೆ ಆಡುತ್ತಿದ್ರೆ, ಇತ್ತ ಏರ್ಟೆಲ್ ಸಂಸ್ಥೆ ಕೂಡ ಮೋಸ ಮಾಡಿದೆ. ಈ ಭಾಗದಲ್ಲಿ 200 ಮಂದಿ ವಿದ್ಯಾರ್ಥಿಗಳಿದ್ದು ಅನಿವಾರ್ಯವಾಗಿ ಆನ್ಲೈನ್ ಕ್ಲಾಸ್ಗಾಗಿ ಎತ್ತರದ ಗುಡ್ಡ ಪ್ರದೇಶವನ್ನು ಇಲ್ಲವೇ ಊರಿನಿಂದ ಹೊರಗಿರುವ ಕುಟುಂಬಿಕರ ಮನೆಯನ್ನು ಅವಲಂಬಿಸಬೇಕಿದೆ. ಬಂಡಿಹೊಳೆಯಿಂದ ಟವರ್ ಮಾಡಿದ್ದಾರೆ, ಅದು ನಮಗೆ ಸಿಗುವುದಿಲ್ಲ. ನಮ್ಮನಿಗೆ ಅದರಿಂದ ಎಂತ ಸಹ ಪ್ರಯೋಜನ ಆಗಿಲ್ಲ. ಈ ಕಾರಣದಿಂದ ನನಗೆ ತುಂಬ ಕಷ್ಟ ಆಗ್ತದೆ. ನಾನು ಟವರ್ ಓಪನ್ ಆಗುವಾಗ ನಮ್ಮ ಮನೆಗೆ ಸಿಗ್ಬೋದು ತುಂಬ ಆಸೆಯಲ್ಲಿದೆ. ಮನೆಯಲ್ಲಿ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೆ. ಆದರೆ ಏರ್ಟೆಲ್ ಟವರ್ ನಮ್ಮ ಮನೆಗೆ ಸಿಗುವುದಿಲ್ಲ. ಅದರಿಂದ ಈ ಕಾರಣದಿಂದ ನಾನು ವಾಪಸ್ ಅಲ್ಲಿಗೆ ಶಿವಾಜಿಗೆ ಹೋಗಿ ಅಲ್ಲಿ ಆನ್ಲೈನ್ ಕ್ಲಾಸ್ ಮಾಡಬೇಕು ಅಷ್ಟೇ. ಈಗ ನಿಮ್ಮ ಇದೆಂತ ಮನವಿ ಅಂತ ನಿಮಗೆ ಎಂತ? ನನಗೆ ವಾಪಸ್ ಒಂದು ಪೆರ್ಲದಲ್ಲಿ ಹೊಸ ಟವರ್ ಏರ್ಟೆಲ್ನವರು ನಿರ್ಮಾಣ ಮಾಡಿಕೊಡಬೇಕು. ಇದರಿಂದ ನಮ್ಮ ಪೆರ್ಲದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಉಪಕಾರ ಆಗ್ತದೆ ಅಂತ ನಾನು ಏರ್ಟೆಲ್ ಟವರ್ನ ಕಂಪನಿಯವರಿಗೆ ಭೇಟಿ ಕೊಡ್ತೇನೆ. ಮೊಬೈಲ್ ಟವರ್ಗಾಗಿ ದಶಕಗಳಿಂದ ಹೋರಾಟ ಪ್ರತಿಭಟನೆ ಅಂತೆಲ್ಲ ಭಗೀರಥ ಪ್ರಯತ್ನ ನಡೆಸುತ್ತಿದ್ದ ಈ ಭಾಗದ ಮಂದಿ ಇದೀಗ ನಿರಾಶರಾಗಿದ್ದಾರೆ. ಅವರು ಕೊನೆಯದಾಗಿ ಮಾಧ್ಯಮಗಳ ಮೂಲಕವಾದರೂ ಏರ್ಟೆಲ್ ಸಂಸ್ಥೆ ಟವರ್ ಕಲ್ಪಿಸಲಿ ಅನ್ನೋ ಬೇಡಿಕೆ ಮುಂದಿಟ್ಟಿದ್ದಾರೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.